ಕಡಬದಲ್ಲಿ ನಡೆದ ಅರಣ್ಯಾಧಿಕಾರಿಗಳ ದೌರ್ಜನ್ಯದ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಆಗ್ರಹಿಸಿ ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹ ಮುಂದುವರೆದಿದೆ. ನ್ಯಾಯಕ್ಕಾಗಿ ರಕ್ತ ಚಳವಳಿ ಆರಂಭಿಸಿದ್ದಾರೆ ಇಲ್ಲಿನ ಜನ. ರಕ್ತ ಚಳವಳಿ ಹೆಸರಿನಲ್ಲಿ ಮೊದಲು ನೀತಿ ತಂಡದ ರಾಜ್ಯಾಧ್ಯಕ್ಷ ಜಯಂತ್ ಟಿ ಅವರು ಬ್ಲೇಡ್ ಮೂಲಕ ಬೆರಳಿನ ತುದಿ ಕಟ್ ಮಾಡಿ ಆ ರಕ್ತದಲ್ಲಿ ಎಫ್ಐಆರ್ ದಾಖಲಿಸಿ ಹಾಗೂ ನ್ಯಾಯ ಕೊಡಿ, ಅಧಿಕಾರಿಗಳೇ ನಮ್ಮನ್ನು ಬಲಿ ಕೊಡದಿರಿ ಎಂದು ಬರೆದು ಹಾಕಿದ್ದಾರೆ. ಅಧಿಕಾರಿಗಳ ಮೇಲೆ ಕೇಸು ದಾಖಲಿಸಿಲ್ಲವೇ, ಕೇಸು ದಾಖಲಿಸಲು ಸಾಧ್ಯವಿಲ್ಲ ಎಂದು ಲಿಖಿತವಾಗಿ ಬರೆದುಕೊಡಿ ಎಂದು ಅಧಿಕಾರಿಗಳ ಮುಂದೆ ಬೇಡಿಕೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಸ್ಪಷ್ಟ ನಿಲುವನ್ನು ಜಿಲ್ಲಾಡಳಿತ ನೀಡದ ಹಿನ್ನೆಲೆಯಲ್ಲಿ ಈ ಧರಣಿ ಮುಂದುವರಿದಿದೆ. ಉನ್ನತ ಅರಣ್ಯಾಧಿಕಾರಿಗಳು ಹೋರಾಟಗಾರರ ಫೋನ್ ಸ್ವೀಕರಿಸದಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಎಲ್ಲರೂ ನಮಸ್ತೆ. ನಮ್ಮ ಉಸ್ತುವಾರಿ ಸಚಿವರು ಪೂಜಾರಿ ಆಗಿದ್ದಾರೆ. ಈ ರೀತಿಯಿಂದ ಆ ಪೂಜಾರಿ ಕಡೆಯಿಂದಲೂ ಇವರಿಗೆ ಬೆಂಬಲ ಬಂದಿ ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲ, 15 ಅಧಿಕಾರಿಯವರು 15 ಅಧಿಕಾರಿ ಅಂದರೆ ಅವು ಸಣ್ಣ ಮಟ್ಟಿಗೆ ಇರಲ್ಲ. ಎಲ್ಲರೂ ರಾಜ್ಯಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಪ್ರೆಷರ್ ಇದೆ. ಈ ರೀತಿಯಲ್ಲಿ ರಾಜ್ಯಕ್ಕೆ ಒತ್ತಡಕ್ಕೆ ಮಣಿದು ಇದಕ್ಕೆ ಒಂದು FIR ಮಾಡಿ ತನಿಖೆ ಮಾಡ್ತಾ ಇಲ್ಲ ಎಂಬ ಸುದ್ದಿ ಇದಾಗ್ತಾ ಇದೆ. ಆದ್ದರಿಂದ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದೀವಿ, ಉಸ್ತುವಾರಿ ಸಚಿವರೇ, ಇನ್ನೂ ನಿಮ್ಮ ಹೆಸರು ಬರಿತಾ ಇರ್ತೀನಿ ನಾನು, ಇಲ್ಲಿ ಬನ್ನಿ ಅಂತ. ಅಲ್ಲಿವರೆಗೂ ನಮಗೆ ಅವಕಾಶ ಮಾಡಿಕೊಡ್ಬೇಡಿ. ಆದಷ್ಟು ಬೇಗ ಇದಕ್ಕೆ